ಅದರದ್ದೇ ನಾನು ಹೆಚ್ಚಿನ ಹೇಳೋಕ್ಕೆ ಹೋಗೋಲ್ಲ, ನೀವೆಲ್ಲ ಕವರ್ ಮಾಡಿದ್ದೀರಾ. ಈಗ ಮುಖ್ಯವಾಗಿ ನಮ್ಮ ಡಿ ಸಿ ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಮತ್ತು ಎಸ್ ಪಿ ಅವರು ಮತ್ತು ವಿವಿಧ ಇಲಾಖೆ ಎಂದು ಈ ನಾರ್ಕೋಟಿಕ್ಸ್ ಒಂದು ಇದಿದೆ, ಒಂದು ಸೆಲ್ ಇದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಆ ಒಂದು ಸಭೆಯನ್ನು ಮಾಡಿದ್ರು. ಮತ್ತು ಆ ಸಭೆಯಲ್ಲಿ ಏನು ಈ ಡ್ರಗ್ಸಿನ ಹಾವಳಿ ಇದೆ ಅದನ್ನು ನಾವು ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತರಬೇಕು ಮತ್ತು ಅದನ್ನು ಯಾವ ರೀತಿ ತಡೆ ಹಿಡಿಬೇಕು ಅಂತ ನಾವು ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ರು. ಮುಖ್ಯವಾಗಿ ಏನು ಇರುವಂಥ ಕಾನೂನುಗಳು ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಲಾಗೂ ಆಗಬೇಕಾಗ್ತದೆ. ಈಗ ಮುಖ್ಯವಾಗಿ ಈ ವಿದ್ಯಾಸಂಸ್ಥೆಗಳೇನಿದೆ ಆ ವಿದ್ಯಾಸಂಸ್ಥೆಗಳಲ್ಲಿ ಏನು ನಮ್ಮ ಮೆಡಿಕಲ್ ಕಾಲೇಜ್ಗಳು, ಎಂಜಿನಿಯರಿಂಗ್ ಕಾಲೇಜ್ಗಳು, ಹೈಯರ್ ಎಜುಕೇಷನ್ ಅವರನ್ನು ಕೂಡ ಸಂಪರ್ಕ ಮಾಡಿ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅವರನ್ನು ನಮ್ಮ ಜೊತೆ ಕೈ ಜೋಡಿಸುವಂಥದ್ದು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರೊಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಹೆಚ್ಚಿನ ಅಂಶ ಯುವಕರಲ್ಲಿ ಇದು ಹೆಚ್ಚು ಉಪಯೋಗ ಮಾಡುವಂಥದ್ದು ಮತ್ತು ಮಾರಾಟ ಮಾಡುವುದು ಎರಡೂ ಆಗುವಂಥದ್ದು. ಸೊ ಅದಕ್ಕೆ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ನಾವು ಮತ್ತು ಅಫ್ಕೋರ್ಸ್ ನಮ್ಮ ಶಾಲೆಗಳು, ನಮ್ಮ DDPI ಮತ್ತು DDPI, ನಮ್ಮ PUC, DDPU ಅವೆಲ್ಲರೂ ಕೂಡ, ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲಿ ಅಲ್ಲಿರುವಂಥ ಟೀಚರ್ಸ್ಗೆ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ಏನಾದರೂ ಅನುಮಾನ ಇದ್ದರೆ ಅದು ನಮ್ಮ ಮಾಹಿತಿ ನಮಗೆ ಸಿಗಬೇಕು. ಕಾಲೇಜ್ಗಳಲ್ಲಿ ಇದ್ದರೆ ಅವ್ರು ನಮ್ಮ ಮಾಹಿತಿ ನಮಗೆ ಕೊಡಬೇಕು. ಸೊ ಅವರ ಇನ್ವಾಲ್ವ್ಮೆಂಟು ಕೂಡ ಬೇಕು. ಸೊ ಇದು ಸಮಗ್ರವಾಗಿ ಒಂದು ಮಾಡುವಂಥದ್ದು. ಮತ್ತು ಅವರು ನಮ್ಮ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸ್ಬೇಕು ಈ ವಿದ್ಯಾಸಂಸ್ಥೆಯವರು. ಸೊ ಅವ್ರ ಜೊತೆ ಸಭೆಯನ್ನು ಮಾಡೋದಕ್ಕೆ ಹೇಳಿದ್ದೀನಿ, ಸಭೆಯನ್ನು ಮಾಡ್ತಾರೆ. ಅದ ನಂತರ ಮುಂದಿನ ಕ್ರಮಗಳನ್ನು, ಯಾಕೆಂತ ಹೇಳಿದ್ರೆ ಯಾರು ಉಪಯೋಗ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒಂದು ರೀತಿ ಕ್ರಮ ಇರ್ತದೆ. ಯಾಕೆಂದರೆ ಅವರೊಂಥರ ವಿಕ್ಟಿಮ್ಸ್ ಥರ ಅವರನ್ನು ನಾವು ನೋಡ್ತೀವಿ. ಮತ್ತು ಯಾರು ಸಪ್ಲೈ ಮಾಡುವಂಥವ್ರು ಇರ್ತಾರೆ ಅವ್ರ ಮೇಲೆ ನಮ್ಮ ಮುಖ್ಯ ಗುರಿ ಇರುವಂಥದ್ದು ಅವ್ರ ಮೇಲೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಹಿಂದೆಯೇ ಒಂದು ದೊಡ್ಡ ಒಂದು ಕ್ಯಾಚನ್ನು ಮಾಡಿದರು. MDMA ಡ್ರಗ್ಸ್ ಸುಮಾರು ಕ್ವಾಂಟಿಟಿಯನ್ನು ಹಿಡಿದಿದ್ರು. ಅದೇ ಥರ ಸಪ್ಲೈಯರ್ಸ್ ಯಾರಿದ್ದಾರೆ ಅವರನ್ನು ಹಿಡಿಯತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ಕ್ರಮವನ್ನು ಮಾಡ್ತಕ್ಕಂಥದ್ದು. ಮತ್ತು ಈಗ ಟೊಬ್ಯಾಕೋ ರೂಲ್ಸು ಇದೆ. ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ 100 ಮೀಟ್ರ್ ಹತ್ತಿರದಲ್ಲಿ ಯಾವುದೂ ಕೂಡ ಮಾರಾಟ ಆಗಬಾರ್ದು ಅಂತ. ಸೊ ಮತ್ತು ಅವ್ರುಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಅಲ್ಲಿ ಕೌನ್ಸಿಲಿಂಗಿನ ವ್ಯವಸ್ಥೆಗಳು ಇಟ್ಕೋಬೇಕಾಗ್ತದೆ. ಅಲ್ಲಿ ಯಾರಾದರೂ ಕೂಡ ಈ ಥರ ಸಿಗರೇಟು ಅಥವಾ ಈ ಮಾದಕ ಪದಾರ್ಥಗಳು ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡುವಂಥ ವ್ಯವಸ್ಥೆಗಳು ಮಾಡ್ಕೋಬೇಕಾಗ್ತದೆ. ಮತ್ತು ಒಂದು ಒಬ್ಬ ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯವರು ನೇಮಿಸಬೇಕಾಗ್ತದೆ. ಇಂಥ ಒಂದು ವಿಷಯದ ಬಗ್ಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಆ್ಯಂಟಿ ಡ್ರಗ್ ಸೆಲ್ ಅಂತ ಒಂದು ಇದರಲ್ಲಿ ಒಂದು ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯಿಂದ ಒಬ್ಬರನ್ನು ನೇಮಿಸಬೇಕಾಗ್ತದೆ. ಸೊ ಈ ಥರದ ಒಂದು ಕ್ರಮಗಳು ಮಾಡಿ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಬೇಕು. ಈಗ ಕೆಲವ್ರಿಗೆ ಏನಂತ ಹೇಳಿದ್ರೆ ಇದು ಹೊರಗೆ ಬಂದರೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು, ನಮ್ಮ ಸ್ಟೂಡೆಂಟ್ಸ್ ನಮಗೆ ಬರೋದಿಲ್ಲ, ಆ ಥರ ಆಲೋಚನೆ ಮಾಡೋರು ಇರ್ತಾರೆ. ಮತ್ತು ಅದನ್ನು ಮುಚ್ಚಿ ಹಾಕುವಂಥದ್ದು ಮಾಡ್ತಾರೆ. ಅವರ ಹಂತದಲ್ಲೇ ಅದನ್ನು ಏನೋ ಒಂದು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಹೊರಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಆದರೆ ಅದು ಅಂತಿಮವಾಗಿ ಅದು ಎಫೆಕ್ಟಿವ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಮತ್ತು ಹೆಚ್ಚಿನ ಅಂಶ ನಾವು ನೋಡ್ತಾ ಇರೋಂಥದ್ದು ಈ ಮೆಡಿಕಲ್ ಕಾಲೇಜ್ಗಳಲ್ಲಿ ಮತ್ತು ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇಂಥ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಬಳಕೆ ಮಾಡೋರು ಜಾಸ್ತಿ. ಈ ಒಂದು ಏನು ಡ್ರಗ್ಸು ಮತ್ತು ಈ MDMA ಮತ್ತು ಮ್ಯಾರಿವಾನಾ ಇವೆಲ್ಲ. ಸೊ ಅದಕ್ಕೋಸ್ಕರನೇ ನಾವು ಇದನ್ನು ಸಮಗ್ರವಾಗಿ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಕಡೆ ಸಹಕಾರ
ಇನ್ನೊಂದು ಕಡೆ ಆ, ಒಂದು ಜಂಟಿಯ ಒಂದು ಆ, ಕಾರ್ಯಕ್ರಮ, ಮತ್ತು ಮೂರನೇದು ಎನ್ಫೋರ್ಸ್ಮೆಂಟ್, ತಪ್ಪು ಮಾಡಿದವ್ರಿಗೆ ಅವ್ರ ಹಿಂದೆ ನಾವು ಶಿಕ್ಷೆ ಕೊಡುವಂಥದ್ದು. ಸೊ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಕೋಆರ್ಡಿನೇಟೆಡ್ ಎಫರ್ಟನ್ನು ಮಾಡೋದಕ್ಕೆ ಹೇಳಿದ್ವಿ. ಇದೇ 26ನೇ ತಾರೀಕು ಆ್ಯಂಟಿ ಡ್ರಗ್ ವರ್ಲ್ಡ್ ಆ್ಯಂಟಿ ಡ್ರಗ್ ವರ್ಲ್ಡ್ ಆ್ಯಂಟಿ ಡ್ರಗ್ ಕನ್ಸ್ಯೂಮರ್ಸ್ ಡೇ ಅಂತ ಏನೋ ಇದೆ. ಸೊ ಆ 26ನೇ ತಾರೀಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲೀಸ್ ಅವರು ಇವ್ರ ಜೊತೆಲೆಲ್ಲ ಈ ಒಂದು ಕಾರ್ಯಕ್ರಮ ಥರ ಮಾಡಿ ಎಲ್ಲರೂ ಕೂಡ ಕರೆಸಿ, ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕನೆಕ್ಟೆಡ್ ಪೀಪಲ್ ಅವನ್ನೆಲ್ಲರೂ ಕೂಡ ಕರೆಸಿ ಅದನ್ನು ಒಂದು ಇನ್ವಾಲ್ವ್ ಮಾಡಿಕೊಂಡು ಮುಂದೆ ಈ ಒಂದು ಪ್ರೋಗ್ರಾಮನ್ನು, ಒಂದು ಕಾರ್ಯಕ್ರಮವನ್ನೇ ತಯಾರು ಮಾಡಿ ಅದು ಕೇವಲ ಒಂದು ದಿವಸಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗಂತ ಅಲ್ಲ, ಶಾಶ್ವತವಾದಂಥ ಒಂದು ಅನುಷ್ಠಾನ ಆಗುವಂಥ ಕಾರ್ಯಕ್ರಮ ಆಗಿದೆ. ಅದನ್ನು ರೂಪಿಸ್ತಾರೆ. ಹಿಂದೆನೇ ನೀವೇ ಇದನ್ನ ಲಾಂಚ್ ಮಾಡಿದ್ರಿ, ಹಿಂದೆ ಇದು ಮಾಡಿ ಇದೆಲ್ಲ ಈ ಸ್ಟೆಪ್ಸ್ ಏನು ಹೇಳಿದಿರಲ್ಲ, ಅದೇ ಇದೆಲ್ಲ ಇತ್ತು. ಈಗ ಅದು ಏನು ಚೇಂಜ್? ಈಗ ಇಲ್ಲ, ಚೇಂಜ್ ಅಂತ ಹೇಳಿದ್ರೆ, ಈಗ ಹಿಂದೆ ನಾವು ಅವ್ರುಗಳು ಹೋಗಿ ಟೆಸ್ಟ್ ಮಾಡೋದು, ಎಲ್ಲ ವಿದ್ಯಾಸಂಸ್ಥೆಗಳು ಹೋಗೋದು, ಚೆಕ್ ಮಾಡೋದು ಅವರು ಮಾಡಿದ್ದಾರೆ. ಆಮೇಲೆ ಕೆಲವುದೆಲ್ಲ ಹಿಡಿದಿದ್ದಾರೆ. ಸೊ ಆದರೂ ಕೂಡ ಇನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತ. ಮತ್ತು ಈಗ ಹಾಸ್ಟೆಲ್ಸು, ಪಿ ಜಿಗಳಿರುವಂಥ ಸ್ಥಳಗಳು, ಸೊ ಅಲ್ಲೂ ಕೂಡ ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು. ಈ ಥರದ ಒಂದು ಮಾಡಿ, ಈಗ ಹಿಂದೆ ಮಾಡಿದ್ದನ್ನು ಅದನ್ನು ಮುಂದುವರಿಸ್ಕೊಂಡು ಇನ್ನೂ ತೀವ್ರತೆಯಿಂದ ಮತ್ತು ವ್ಯವಸ್ಥಿತವಾಗಿ, ವಿಶೇಷವಾಗಿ ಎಲ್ಲ ವಿದ್ಯಾಸಂಸ್ಥೆಗಳು ಕಂಪಲ್ಸರಿಯಾಗಿ ಇದರಲ್ಲಿ ಭಾಗವಹಿಸಬೇಕು. ಯಾರು ನಾವು ಇದರಲ್ಲಿ ಬರೋದಿಲ್ಲ, ಒಬ್ಬರು ಬರ್ತಾರೆ ಇನ್ನೊಬ್ಬರು ಬರೋದಿಲ್ಲ, ಆ ಥರ ಆಗಬಾರ್ದು. ಯಾರೋ 10ರಲ್ಲಿ ಇಬ್ಬರು ಚೆನ್ನಾಗಿ ಮಾಡಿದ್ರಪ್ಪ, ಇನ್ನು 8 ಜನ ಚೆನ್ನಾಗಿ ಮಾಡಲಿಲ್ಲ, ಅಷ್ಟು ಸಾಕು, ಆ ಥರ ಇರಬಾರ್ದು. ಎಲ್ಲರೂ ಕೂಡ ಕಂಪಲ್ಸರಿ ಇದರಲ್ಲಿ ಬರಬೇಕಾಗ್ತದೆ. Presently, I don't think they have nodal officers. Whether they, maybe some people may be having, some people may not be having. ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ನೋಟಿಫೈಡ್. ನಾವು ಈಗ ಇದು ಕೋಆರ್ಡಿನೇಷನ್ ಅನ್ನ ಇದು ಮಾಡ್ತಾರೆ ಸರ್. 2 ವರ್ಷ ಹಿಂದೆ ಇದು ಡ್ರಗ್ ಮುಕ್ತ ಜಿಲ್ಲೆ ಅಂತ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ರು. ಆಗ ಈ ರೀತಿ ಆಕ್ಟಿವಿಟೀಸ್ ಎಲ್ಲ ಕಡೆ ಆಯಿತು. ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ಆ್ಯಂಟಿ ಡ್ರಗ್ ಸೆಲ್ ಥರ ಒಂದು ಸಮಿತಿ ಥರ ಮಾಡಿದ್ರು. ಅದು ಮತ್ತೆ ಅಲ್ಲಿಗೆ ನಿಂತೋಯ್ತು. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನೇನು ಹೇಳಿದೆ, ಇದು ನಿರಂತರವಾಗಿ ಆಗಬೇಕು. ನಾವೇನೋ ಒಂದು ಮಾಡಿಬಿಟ್ಟು 1-2 ತಿಂಗಳು 3 ತಿಂಗಳು ಡ್ರೈವ್ ಮಾಡಿ ಆಮೇಲೆ ಬಿಟ್ಬಿಟ್ರೆ ಅದು ಪ್ರಯೋಜನ ಆಗೋದಿಲ್ಲ. ಇಟ್ ಶುಡ್ ಬಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಬರಬೇಕು. ವಿದ್ಯಾಸಂಸ್ಥೆಯವರು, ಅವರಲ್ಲಿ ಒಂದು ಆ್ಯಂಟಿ ಡ್ರಗ್ ಸೆಲ್ಲು, ಒಂದು ನೋಡಲ್ ಆಫೀಸರು, ನಮ್ಮ ಅಧಿಕಾರಿಗಳು, ಈ ಕೋಆರ್ಡಿನೇಷನ್ ಏನಿರ್ತದೆ, ಇದು ಒಂದು ಡ್ರೈವ್ ಥರ ಮಾಡಿದ್ರೆ ಆಗೋದಿಲ್ಲ. ಇಟ್ ಶುಡ್ ಬಿ ಎ ಪರ್ಮನೆಂಟ್ ಸೆಟಪ್. ಅವಾಗಲೇ ಎಷ್ಟು ದಿವಸ ನೀವು ನೋಡಿದಿರಿ, ಈಗ ಮಾಡಿದ್ದೆಲ್ಲ ಸ್ಟೆಪ್ಸ್ ಎಲ್ಲ ಇದು ಮಾಡಿದಿರಿ. ವೆನ್ ಯು ವಾಂಟ್ ಇಟ್ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಆಗಬೇಕು ಅಂತಂದರೆ, ಈ ಟ್ರೈನ್ದಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು ಎಲ್ಲಿ ಇದಾಗಿದೆ ಏನು ಅಂತ. ವಾಟ್ ಈಗ ಈ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಮಾಡೋಕ್ಕೆ, ಬಿಕಾಸ್ ದೆರ್ ಇಸ್ ಅ ಡಿಫಿಡೆನ್ಸ್ ಇನ್ಸ್ಟಿಟ್ಯೂಷನ್ಸ್ ನಾಟ್ ಟು ಕಮ್ ಫಾರ್ವರ್ಡ್, ದೆರ್ ಇಸ್ ಇದು ಇದಾಗುತ್ತೆ ಅಂತ ಅಂದ್ಬಿಟ್ಟು ಹೌ ದ್ಯಾಟ್ ಇಸ್ ಬಿಂಗ್ ಟ್ಯಾಕ್ಲ್. ಅದೇ ಅವರು ಈಗ ಅದೇ ಎಫರ್ಟನ್ನು ಹಾಕ್ತಾರೆ. ಈಗ ಅವ್ರನ್ನ ಮೊದಲು ಕರೆದು ಅವ್ರ ವಿಶ್ವಾಸಕ್ಕೆ ತೊಗೊಳ್ತೀವಿ. ಆಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಇದ್ರಲ್ಲಿ ಬರಬೇಕು, ನಮ್ಮ ಜೊತೆಲಿ ಕೈ ಜೋಡಿಸ್ಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ, ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ ಆಲ್ಸೋ. ಸೊ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಯಾರು ನಮ್ಮ ಜೊತೆ ಕೈ ಜೋಡಿಸೋದಿಲ್ಲ ಅವರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ, ಅವ್ರು ಮಾಡಲಿಲ್ಲ ಬಿಡಿ ಅಂತ ಆ ಥರ ಹೋಗೋದಿಲ್ಲ. ಅವರನ್ನು ವಿ ಕಂಪಲ್ಸರಿಲಿ ವಿ ಬ್ರಿಂಗ್ ದೆಮ್ ಆನ್ ಬೋರ್ಡ್, ಆಯಿತಾ. ಸೊ ನಾವು ಸಹಕಾರದೊಂದಿಗೆ ಮುಂದಕ್ಕೆ ಹೋಗ್ತೀವಿ. ಯಾರು ಒತ್ತಡದ ಮೇಲೆ ಮಾಡಿ ಅಂತ ನಾವು ಹೋಗೋದಿಲ್ಲ. ಆದರೆ ಮಾಡದೆ ಹೋದರೆ ಅದಕ್ಕೆ ನಾವು ಆವಾಗ ಬೇರೆ ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಆಗ್ತದೆ. ಸೊ ಅದನ್ನು ನಾನು ಈಗಲೇ ಹೇಳೋಕ್ಕೆ ಹೋಗಲ್ಲ. ಬಟ್ ನೀವೇ ಹಿಂದೆ ಮಾಡಿದ್ದನ್ನು ನಾನು ತಳ್ಳಾಗ್ತಾ ಇಲ್ಲ. ಆದರೆ ಡ್ರಗ್ಸಿನ ಒಂದು ಏನು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಅದು ನಮ್ಮ ವ್ಯವಸ್ಥೆಯಲ್ಲಿ ಇದೆ, ಈಗಲೂ ಇದೆ, ಮತ್ತು ಅನೇಕ ಕಡೆ ಸಿಗ್ತಾ ಇದೆ. ಅದನ್ನು ನಾವು ಈಗ ವಿಶೇಷವಾಗಿ ಗಮನ ಕೊಟ್ಟು ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಈಗ. ಸೊ ಅದನ್ನು ನಮ್ಮ ಎಫರ್ಟನ್ನು ಈಗ ಹಾಕ್ತೀವಿ. ಖಂಡಿತವಾಗಿಯೂ ನಾವು ಎಫರ್ಟ್ ಹಾಕ್ತೇನೆ ನಾವು ಸರಿ ಮಾಡ್ತೀವಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ ನಾನು? ಅದಕ್ಕೆ ಆ ಒಂದು ಪ್ರಯತ್ನವನ್ನು ಮತ್ತು ಎಫರ್ಟನ್ನು, ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮತ್ತು ವ್ಯವಸ್ಥಿತವಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. I told you that there is no timeline. This 26th they will be calling everybody. They will be having a program. That is one thing. Separately they will be talking to them individually, and they will start
ಪುಟಿಂಗ್ ದಿಸ್ ಥಿಂಗ್ಸ್. ಐ ಆಮ್ ನಾಟ್ ಗಿವಿಂಗ್ ಯು ವಿ ನಾಟ್ ಡಿಸೈಡೆಡ್ ದ ಎಂಟೈರ್ ಸ್ಟ್ರಕ್ಚರ್. ಈ ಥರ ಎಲ್ಲ ಮಾಡಬೇಕು, ನೀವು ಒಂದು ತಯಾರು ಮಾಡಿ ಅಂತ ಹೇಳಿದ್ದೀವಿ. ಸೊ ಈಗ ಅವ್ರುಗಳು ಕೂತ್ಕೊಂಡು ತಯಾರು ಮಾಡ್ತಾರೆ. ಕೆಲವು ಟೆಸ್ಟಿಂಗ್ ಇದು ಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೆಲವು ಡ್ರಗ್ಸನ್ನು ಇಲ್ಲಿ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ. ಕೆಲವು ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಅವೈಲಬಿಲಿಟಿ ಬೇಕು ಅಂತ ಹೇಳಿದ್ದಾರೆ. ಆ ಟೆಸ್ಟಿಂಗ್ ಬೇಕಾದ್ರೆ ಇಲ್ಲಿಂದ ಬೆಂಗಳೂರಿಗೆ ಕಳಿಸ್ಬೇಕು, ಬೆಂಗಳೂರಲ್ಲಿ ಟೆಸ್ಟ್ ಆಗಬೇಕು, ಮತ್ತೆ ಬರಬೇಕು. ಯಾಕಂದರೆ ಕೆಲವು ಫುಡ್ ಐಟಮ್ಸಲ್ಲೆಲ್ಲ ಡ್ರಗ್ಸ್ ಸೇರಿಸುವಂಥದ್ದು ಇದೆ, ಈ ಚಾಕ್ಲೇಟ್ಸಲ್ಲಿ ಇದರಲ್ಲೆಲ್ಲ. ಸೊ ಅದನ್ನು ಟೆಸ್ಟಿಂಗ್ ವ್ಯವಸ್ಥೆಗಳು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ತರ್ತಕ್ಕಂಥದ್ದೇ ಒಂದು ಪ್ರಪೋಸಲ್ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಫುಡ್ ಆ್ಯಂಡ್ ಡ್ರಗ್ಸ್ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಕೂಡ ಒಂದು ಈ ಥರದ್ದೆಲ್ಲ ಇದೆ. ಸೊ ಒಂದು ಸಮಗ್ರವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಅವ್ರಿಗೆ ಹೇಳಿದ್ದೀನಿ ನಾನು. ಬಟ್ ಇದು ಹಿಂದೆ ಇತ್ತ ನಿಮ್ಮ PHCಸ್ನಲ್ಲೆಲ್ಲ ಇಲ್ಲ, ಕೆಲವು ನಮ್ಮ ಹತ್ರ ಈಗ ಇರುವಂಥದ್ದು ಅದು ಅದಕ್ಕಿಂತ ಹೈಯರ್ ಕ್ವಾಲಿಟಿ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಇರೋದ್ರಿಂದ ಅದು ನಮ್ಮಲ್ಲಿ ಅದು ಇಲ್ಲಿ ಆಗ್ತಾ ಇಲ್ಲ. ಈ ಬೇರೆ ಬೇರೆ ಥರ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಬರ್ತಾ ಇದೆ. ಲಾಸ್ಟ್ ಟೈಮ್ ಇದರಲ್ಲಿ ವಾಟ್ ವಾಸ್ ಪ್ರಪೋಸ್ಡ್ ವಾಸ್ ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಟು ಕಮ್ ಫಾರ್ವರ್ಡ್ ಟು ಫಂಡ್ ಇಟ್. ಅದೊಂದು ಇದಿತ್ತು, ಅಂದ್ರೆ ವಿ ಹ್ಯಾವ್ ಮೆಡಿಕಲ್ ಕಾಲೇಜಸ್ ವೇರ್ ದೇ ಕ್ಯಾನ್ ಫಂಡ್ ಇಟ್ ಅಂತ ಒಂದು ಪ್ರಪೋಸಲ್ ಇತ್ತು. ಬಟ್ ಅದೇನು ನಾನು ಅದ್ರ ಬಗ್ಗೆ ಎಲ್ಲ ನಮ್ಮಿಂದನೇ ಒಂದು ಫಂಡ್ ಸೋರ್ಸ್ ನೋಡೋಣ ಅಂತ ಹೇಳಿದ್ದೀನಿ, ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಮತ್ತು ಈ ಇದ್ರದ್ದು ಏನು ಆ್ಯಂಟಿ ಡ್ರಗ್ಸ್ ಸೆಲ್ಲು ಮತ್ತು ಈ ನರ್ಕಾಟಿಕ್ಸ್ ಕಂಟ್ರೋಲು ಒಂದು ಫಂಡ್ಸ್ ಎಲ್ಲ ಅವೈಲೇಬಲ್ ಇರ್ತದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅದನ್ನು ಆ ಒಂದು ಅಡಿಯಲ್ಲೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಅಟ್ಲೀಸ್ಟ್ PHC ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನಾದರೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆದರೂ ಈ ಹೈಯರ್ ಎಂಡ್ ಟೆಸ್ಟಿಂಗ್ ಎಕ್ವಿಪ್ಮೆಂಟ್. ಸರ್, ಈಗ ಡ್ರಗ್ ಸಪ್ಲೈ ಆಗುವಂಥ ಜಾಗಗಳು ಕೆಲವೊಂದ್ಸಲ ವಿದ್ಯಾರ್ಥಿಗಳು ಹೆಚ್ಚಾಗಿ ಹೋಗುವಂಥ ಪಬ್ಗಳಾಗಿರ್ಬೋದು, ಅಂಥ ಜಾಗಗಳೆಲ್ಲ ತಪಾಸಣೆಗಳಾಗ್ತಾ ಇಲ್ಲ. ನೋಡಿ, ಈಗ ಅದೇ ಹೇಳಿದ್ನಲ್ಲ, ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಸಡನ್ನಾಗಿ ಹೋಗೋದು, ರೇಡ್ ಮಾಡೋದು, ಹಿಡಿಯೋದು, ಅವ್ರನ್ನ ಟೆಸ್ಟ್ ಮಾಡೋದು. ಆ ವಿಕ್ಟಿಮ್ಗಳು ಅಂದರೆ ಅವರು ಉಪಯೋಗ ಮಾಡೋರು ಸಿಗ್ತಾರೆ ನಮಗೆ, ಅವ್ರ ಜೊತೆಯಲ್ಲಿ ಯಾರು ಸಪ್ಲೈ ಮಾಡೋರು ಹಿಡಿಬೇಕು. ಸೊ ಪೊಲೀಸ್ ಅವರು ದೇ ವಿಲ್ ಹ್ಯಾವ್ ಟು ಆ್ಯಕ್ಟ್ ಇನ್ ಡಿಫ್ರೆಂಟ್ ವೇ. ಈಗ ಕೆಲವುದೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ, ಈಗಲೂ ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ದೇ ವಾಂಟ್ ಟು ಫೈಂಡ್ ಔಟ್ ಹೂ ಇಸ್ ಅ ಸಪ್ಲೈಯರ್ ಸೋರ್ಸ್. ಈಗ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಎನಿವೇ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಟು ಇಂಪ್ರೂವ್. ಇಟ್ ಈಸ್ ಅ ಸೋಷಿಯಲ್ ಪ್ರಾಬ್ಲಮ್. ಇಟ್ ಇಸ್ ನಾಟ್ ಇದು ಕೇವಲ ಒಂದು ಕ್ರೈಮು ಅಥವಾ ಇದರಲ್ಲಿ ಕ್ರಿಮಿನಲ್ಸ್ ಇನ್ವಾಲ್ವ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅನೇಕ ಜನ ಒಂದು ಸೋಷಿಯಲ್ ಸೆಟಪಲ್ಲಿ ಇದ್ರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸಾಮಾಜಿಕ ಸಮಸ್ಯೆ ಬೇರೆ ಇದೆ ಇದು. ಅದಕ್ಕೋಸ್ಕರನೇ ಇದನ್ನು ನಾವು ಅಷ್ಟು ಸುಲಭವಾಗಿ ನಾವು ಮಾಡಿಬಿಡ್ತೀವಿ, ಡ್ರಗ್ಸ್ ಮುಕ್ತ ಮಾಡಿಬಿಡ್ತೀವಿ ಅಂತ ಹೇಳೋದ್ರಲ್ಲಿ ಅದು ಅರ್ಥ ಇಲ್ಲ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಇವತ್ತೆಲ್ಲ ಕಡೆ ಇದೆ. ಅಮೆರಿಕಾದಲ್ಲಿ ಅದಕ್ಕೆ ದೊಡ್ಡ ಯೂನಿಟ್ಗಳೇ ಇದೆ, ಆದರೂ ಕೂಡ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಅವೇರ್ನೆಸ್ಸು, ಜಾಗೃತಿ, ಪೇರೆಂಟ್ಸ್ ಅವ್ರಿಗೂ ಕೂಡ ಗೊತ್ತಾಗಬೇಕು, ಸಂಸ್ಥೆ ನಡೆಸೋರ್ಗೆ ಗೊತ್ತಿರಬೇಕು, ಅವರು ಭಾಗವಹಿಸಬೇಕು ಅಂತ ಆ ರೀತಿಯಾಗಿ ಮಾಡೋದಕ್ಕೆ ಒಂದು. ಸೊ ಅದೊಂದಾಯಿತು. ಎರಡನೇದು ನಾವು ಚರ್ಚೆ ಮಾಡಿರುವಂಥದ್ದು ಏನು ಮರಳು ಮತ್ತು ಈ ನಿಮ್ಮ ಏನು ಹೇಳ್ತೀರಾ ಅದಕ್ಕೆ, ಲ್ಯಾಟ್ರೈಟ್, ರೆಡ್ ಸ್ಟೋನ್, ಕೆಂಪು ಕಲ್ಲು ಅಂತ ಹೇಳ್ತೀರಾ ಅಥವಾ ಕೆಂಪು ಕಲ್ಲು ಮತ್ತು ಮರಳುದು. ಇದು ಏನಾಗಿದೆ ಈಗ, ಇದು ಕಾನೂನು ಬಾಹಿರವಾಗಿ ಇದರ ಒಂದು ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಯಾಕಂತ ಹೇಳಿದ್ರೆ ಒಂದು ಕಡೆ ಅದಕ್ಕೆ ಬೇಡಿಕೆ ಇದೆ, ಇನ್ನೊಂದು ಕಡೆ ಅದನ್ನು ಏನು ಸರಬರಾಜು ಮಾಡುವಂಥ ವ್ಯವಸ್ಥೆ ಅದು ಕೂಡ ಇನ್ನೊಂದು ಕಡೆ ಇದೆ. ಅದರಲ್ಲಿ ಕೆಲವರು ಒಂದು ಲೀಗಲ್ ಕಾನೂನು ಪ್ರಕಾರ ನಡೆಸೋದಕ್ಕೆ ಅವರಿಗೆ ಕೆಲವು ತೊಡಕುಗಳಿದೆ. ಯಾಕಂತ ಹೇಳಿದ್ರೆ ಅವ್ರು ಹೇಳುವಂಥದ್ದು ರಾಯಲ್ಟಿ ಮತ್ತು ಏನು ಅದಕ್ಕೆ ಇರುವಂಥ ಫೀಸ್ ಏನಿದೆ ಅದು ಹೆಚ್ಚಿದೆ. ಅದು ನಾವು ಕಟ್ಟಿ ನಾವು ಮೈನ್ ಮಾಡಿ ಸಪ್ಲೈ ಮಾಡೋದು ಅದು ಆರ್ಥಿಕವಾಗಿ ಅದು ನಮ್ಮ ಕೈಯಲ್ಲಿ ನಡೆಸೋಕ್ಕಾಗೋದಿಲ್ಲ, ನಷ್ಟ ಆಗ್ತದೆ. ಮತ್ತು ಬೇರೆ ಕಡೆಯಿಂದ ಏನು ಕೇರಳದಿಂದ ಬೇರೆ ಕಡೆಯಿಂದ ಏನೇನು ಬರ್ತದೆ ಅದಿನ್ನೂ ಕಮ್ಮಿ ಬೆಲೆಗೆ ಇದೆ, ಅದನ್ನು ನಾವು ಮಾರುಕಟ್ಟೆಯಲ್ಲಿ ಆ ದರದಲ್ಲಿ ಕೊಡೋಕ್ಕಾಗಲ್ಲ ಅಂತ ಒಂದು. ಸೊ ಅದನ್ನು ನಾವು ನಿವಾರಣೆ ಮಾಡೋದಕ್ಕೆ ಈಗ ನಾನು ನಮ್ಮ DC ಅವರು ಇದ್ದರು, ಆಮೇಲೆ ನಮ್ಮ ಮೈನ್ಸ್ ಜಿಯಾಲಜಿಸ್ಟು ಇದ್ದರು, ಸೀನಿಯರ್ ಜಿಯಾಲಜಿಸ್ಟು, ಒಂದು ಪ್ರಪೋಸಲ್ ವರ್ಕೌಟ್ ಮಾಡಿ ಯಾವ ಥರ ಅದನ್ನು ನಾವು ಇದರಲ್ಲಿ ಅವರಿಗೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ಥರ ಇದೆ, ಮತ್ತು ಇದನ್ನು ಹೇಗೆ ಸರಿಪಡಿ ಒಂದು ಏನಂತ ಹೇಳಿದ್ರೆ ಸಮಾನವಾಗಿ ಇರುವಂಥ ಒಂದು
ವ್ಯವಸ್ಥೆ ತರ್ತಕ್ಕಂಥದ್ದಕ್ಕೆ ಹೇಗೆ ಮಾಡ್ಬೋದು ಅಂತ ಒಂದು ಪ್ರಪೋಸಲ್ ಕೊಡಿ. ಅದು ಖಂಡಿತ ಸರ್ಕಾರ ಮಾಡಿದ್ರೆ ನಾವು ಚರ್ಚೆ ಮಾಡಬೇಕು, ಮೈನ್ಸ್ ಮಿನಿಸ್ಟ್ರು ಮೈನ್ಸ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದು ಒಂದು ಕಡೆ. ಎರಡನೇದು, ನಾವು ಒಂದೇನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ನಡೆಸೋದಕ್ಕಂತೂ ಇನ್ನು ಬಿಡೋದಿಲ್ಲ, ಆಯಿತಾ. ಯಾವುದೋ ಒಂದು ಅಡಿಯಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡು ಹೋಗಲಿ ಬಿಡ್ರಪ್ಪ ಅಂತ ಹೇಳಿ ನಾವು ಬಿಟ್ಟರೆ ಅದು ಈಗ ಹೆಂಗಂತೇಳಿ ಇದು ಅಥವಾ 0 ಇರಬೇಕು ಅಥವಾ 1 ಇರಬೇಕು. ನಾವು ಇದರಲ್ಲಿ 0.5 0.25 0.1 ಅಂತ ಮಾಡೋಕ್ಕೆ ಹೋದರೆ ಅದು ಉಪಯೋಗ ಆಗೋದಿಲ್ಲ, ಅದು ಅಲ್ಲೇ ಅದು ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ಕಾನೂನುಬದ್ಧವಾಗಿ ಕಾನೂನಿನ ಪ್ರಕಾರ ಹೇಗೆ ಮಾಡೋದಕ್ಕೆ ಸಾಧ್ಯ ಅದನ್ನು ಒಂದು ಪ್ರಪೋಸಲ್ ತೊಗೊಂಡು ಬನ್ನಿ, ನಾನು ಅದನ್ನು ಚರ್ಚೆ ಮಾಡ್ತಿದ್ದು ಹೇಳಿದ್ದೀನಿ. ಅದೇ ರೀತಿ ಮರಳದು ಕೂಡ ಅವರೆಲ್ಲ ಕೆಲವು ಬೇಡಿಕೆಗಳಿಟ್ಟಿದ್ದಾರೆ. ಈಗಾಗಲೇ ಕೆಲವು ಬ್ಲಾಕ್ಸ್ ಇದೆ, ಅಲ್ಲಿ ಮರಳವನ್ನು ಏನು ನಾವು ಟೆಂಡರ್ ಪ್ರೊಸೆಸ್ ಮಾಡಿದ್ರು ಕೂಡ ಇನ್ನೂ ಅದು ಅಂತಿಮ ಒಂದು ಹಂತಕ್ಕೆ ಹೋಗಿಲ್ಲ. ಮತ್ತು ಇನ್ನೂ ಹೊಸ ಬ್ಲಾಕ್ಸ್ನ ಐಡೆಂಟಿಫೈ ಮಾಡೋದಕ್ಕೂ ಕೂಡ ನೀವು ಇನ್ನೂ ಮಾಡಿಲ್ಲ, ಅದನ್ನು ಮಾಡಿ ಅಂತ ಅವರೆಲ್ಲ ಕೇಳ್ಕೊಂಡಿದ್ದಾರೆ. ಅದನ್ನೆಲ್ಲ ತ್ವರಿತ ಗತಿಯಲ್ಲಿ ಮಾಡಬೇಕು ಅಂತಲೂ ಕೂಡ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ. ಮತ್ತು ಕೆಲವು ಇನ್ನೊಂದು ಏನಂತ CRZ ನಾನ್ CRZ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಈ ತುಂಬೆ ಮತ್ತು ಇಲ್ಲಿ ಅಣೆಕಟ್ಟಿದೆಯಲ್ಲ, ಅಲ್ಲಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಆ ಒಂದು ಭಾಗದಲ್ಲಿ ಅದನ್ನು ನಾನ್ CRZ ಕನ್ಸಿಡರ್ ಮಾಡ್ಬೋದು, CRZ ಅಂತ ಬೇಡ ಅಂತ ಒಂದೊಂದು ಹೇಳಿದ್ದಾರೆ. ಸೊ ಅದು ನನ್ನ ವ್ಯಾಪ್ತಿಗಂತೂ ಬರಲ್ಲ. ಸೊ ದಟ್ ಈಸ್ ಬಿಕಾಸ್ ಅದು ಕೇಂದ್ರದ MOEFಗೆ ಹೋಗಬೇಕಾಗ್ತದೆ, ಅದು NGT MOEF ಅವ್ರ ಹತ್ರ ಎಲ್ಲ ಇದೆ. ಅದನ್ನು ಯಾವ ರೀತಿ ಮಾಡ್ಬೋದು ಅಥವಾ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅದನ್ನು ಕೂಡ ಒಂದು ನೋಡ್ಕೊಂಡು ನನಗೆ ಕೊಡಿ, ಅದನ್ನು ಮುಂದೆ ನೋಡೋಣ. ಅದೇ ರೀತಿ CRZ ಏರಿಯಾದಲ್ಲಿ ಹೇಗೆ ನಾವು ಕೊಡೋದಕ್ಕೆ, ಅಲ್ಲಿ ಮರಳನ್ನು ಉಪಯೋಗ ಮಾಡೋದಕ್ಕೆ ಎಲ್ಲಿ ಅವೈಲೇಬಿಲಿಟಿ ಇದೆ ಅದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತಲೂ ಕೂಡ ನಮ್ಮ DC ಅವರು ಅದರ ಬಗ್ಗೆ ಪ್ರಾಕ್ಟಿಕಲಾಗಿ ನೋಡೋಣ, ಕಾನೂನು ಪ್ರಕಾರ ಹೇಗೆ ಅದನ್ನು ಕೊಡೋದಕ್ಕೆ ಆಗುತ್ತೆ ಅದನ್ನು ಕೂಡ ನೋಡೋಣ. ಬಟ್ ಅದಷ್ಟು ಸುಲಭ ಸಾಧ್ಯ ಅಂತೂ ಇರೋದಿಲ್ಲ, ರೂಲ್ ಅಮೆಂಡ್ಮೆಂಟ್ ಸೆಂಟರ್ ಬಿಕಾಸ್ ಇಟ್ಸ್ ಆಲ್ ಕನೆಕ್ಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಆಯಿತಾ. ಸೊ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಬಟ್ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಪೋಸ್ ಲೀಗಲ್ಲಾಗಿ ಪರಿಸರ ಸಂರಕ್ಷಣೆಯನ್ನು ಇಟ್ಕೊಂಡು ಎಲ್ಲೆಲ್ಲಿ ಮರಳು ಎಲ್ಲಿ ಇರುವಂಥ ಸ್ಥಳಗಳೇನಿದೆ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅದನ್ನು ನಾವು ಒಂದು ಪ್ರಪೋಸಲ್ ಆದರೂ ಮಾಡೋಣ. ಬಟ್ ಅದನ್ನು ನಾನು ನಾಳೆ ಇವತ್ತು ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನು ಕಳಿಸ್ಬೇಕಾಗ್ತದೆ, ಪರ್ಮಿಷನ್ಸ್ ಎಲ್ಲ ತೊಗೊಳೋದಕ್ಕೆ ನೋಡೋಣ. ಆದರೆ ನಮ್ಮ ಬ್ಲಾಕ್ಸ್ ಅವೈಲಬಿಲಿಟಿ ಏನಿದೆ ಅದನ್ನು ಖಂಡಿತವಾಗಿ ನಾನು ತ್ವರಿತಗತಿಯಲ್ಲಿ ಮಾಡಿಕೊಡ್ತೀವಿ. ಮತ್ತು ಇನ್ನೂ ಹೊಸ ಬ್ಲಾಕ್ಸ್ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ತಾಲೂಕು ಮಟ್ಟದ ಸಮಿತಿಯಿಂದ ನೀವು ತರಿಸ್ಕೊಳ್ಳಿ ಹೊಸ ಬ್ಲಾಕ್ಗಳನ್ನು, ಮೈನ್ಸ್ ಇರುವಂಥದ್ದು, ಮರಳಿರುವಂಥದ್ದು, ಅದನ್ನು ನೀವು ಜಿಲ್ಲಾ ಮಟ್ಟಕ್ಕೆ ತರಿಸ್ಕೊಂಡು ಅದನ್ನು ತೀರ್ಮಾನ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ 3 ಹೇಳಿದ್ದಾರೆ ಅವರು. ಟೆಂಡರ್ ಕರೆದಿರೋದನ್ನು ಅಂತ್ಯಗೊಳಿಸಿ, ಎರಡನೇದು ಹೊಸದಾಗಿ ಟೆಂಡರ್ ಕರಿಬೇಕಾಗಿರೋದು ಐಡೆಂಟಿಫೈ ಆಗಿರೋದನ್ನು ಆ ರೋಸ್ಟರ್ ಪ್ರಕಾರ ಮಾಡಬೇಕು, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಮೂರನೇದು ಈ ಥರ ತಾಲೂಕು ಮಟ್ಟದ ಸಮಿತಿಯಿಂದ ಶಿಫಾರಸುಗಳು ತೊಗೊಂಡು ಇನ್ನೂ ಬೇರೆ ಬೇರೆ ಅವೈಲೇಬಿಲಿಟಿ ಇದೆ ಅದನ್ನು ನೀವು ಜಿಲ್ಲಾ ಮಟ್ಟಕ್ಕೆ ತೊಗೊಂಡು ಬಂದು ಅದನ್ನು ತೀರ್ಮಾನ ಮಾಡಿ. ಅದು 3ಕ್ಕೂ ಕೂಡ ನಾನು ಅವ್ರಿಗೆ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಈ ಪ್ರಕಾರ ಅವರಿಗೆ ಒಂದು ಕಾನೂನುಬದ್ಧವಾದಂಥ ಕಾನೂನಿನ ಅಡಿಯಲ್ಲಿ ನಡೆಸೋದಕ್ಕೆ ಏನೇನು ಮಾಡೋಕ್ಕೆ ಆಗ್ತದೆ ಅದನ್ನು ಖಂಡಿತ ನಾನು, ಯಾಕಂದರೆ ನಮಗೆ ಹೇಗೋ ಈಗ ಮಳೆಗಾಲ ಇದೆ, ಸೊ ಈ ಮೈನಿಂಗ್ ಅಷ್ಟೊಂದು ಆಗೋದಿಲ್ಲ. ಈಗ ಇನ್ನೊಂದು 2 ತಿಂಗಳಾದರೂ ನಮ್ಗೆ ಸಮಯ ಇರ್ತದೆ. ಈ ಒಂದು ಸಮಯದಲ್ಲಿ ಇದನ್ನು ಒಂದು ಲೀಗಲ್ ಫ್ರೇಮ್ವರ್ಕ್ಗೆ ತರ್ತಕ್ಕಂಥದ್ದಕ್ಕೆ ನಾವು ಒಂದು ಪ್ರಪೋಸಲ್ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಬರುವ ವಾರದಲ್ಲೇ ನನಗೊಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ದೀನಿ, DC ಆ್ಯಂಡ್ ಮೈನ್ಸ್ DD. ಅದನ್ನು ತೊಗೊಂಡು ಬೆಂಗಳೂರಿನಲ್ಲೇ ನೆಕ್ಸ್ಟ್ ವೀಕ್ ಆರ್ ಇನ್ ನೆಕ್ಸ್ಟ್ 10 days ಅಲ್ಲೇ ಒಂದು ಡಿಸ್ಕಷನ್ ನಾವು ತೊಗೊಳ್ತಾ ಇದ್ದೀವಿ. ಇಷ್ಟ ಆಯಿತು. ಈಗ ಇದ್ರದ್ದು ಹೇಳಿದ್ರು ಸ್ಯಾಂಡ್ ಮೈನಿಂಗ್ ಬ್ಲಾಕ್ಸ್ ಬಗ್ಗೆ ಐಡೆಂಟಿಫೈಂಗ್ ಮೋರ್ ಬ್ಲಾಕ್ಸ್. ಇಸ್ ಇಟ್ ಇನ್ ನಾನ್ CRZ ಏರಿಯಾ? ನಾನ್ CRZ ಅಲ್ಲಿ ನಾವು ಮಾಡೋಕ್ಕೆ ಬರೋದೇ ಇಲ್ಲ, ಪ್ರಶ್ನೆನೇ ಬರಲ್ಲ. ಈಗ ಅದು ಟೆಂಡರ್ ಹಾಕಿ ಕೊಡ್ಲಿಕ್ಕೆ ಎಷ್ಟು ಬಾಕಿ ಎಷ್ಟು? ಟೆಂಡರ್ ಹಾಕಿ ಕೊಡಲಿಕ್ಕೆ ಒಂದು 5-6 ಅಪ್ರೂವ್ ಆಗಿದೆ. ಅದನ್ನು ಫೈನಲ್ ಕನ್ಕ್ಲೂಷನ್ಗೆ ಮೈನ್ಸ್ ಡಿಪಾರ್ಟ್ಮೆಂಟಿಂದ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಆಲ್ರೆಡಿ ಡಿಸ್ಟ್ರಿಕ್ಟ್ ಸಮಿತಿಯಲ್ಲಿ ಟೆಂಡರ್ ಇದೆಲ್ಲ ಅಪ್ರೂವ್ ಆಗಿ ಹೋಗಿದೆ. ಮೈನ್ಸ್ ಡಿಪಾರ್ಟ್ಮೆಂಟಿಂದ ಅದನ್ನು ಇಶ್ಯೂ ಮಾಡಬೇಕು, ಅದನ್ನು ಒಂದು ಬೇಡಿಕೆ ಕೊಟ್ಟಿದ್ದಾರೆ. 6 ಬ್ಲಾಕ್ಸ್. ಮತ್ತು ಇನ್ನೊಂದು 5 ಅದು ಈ ರೋಸ್ಟರ್ ಪ್ರಕಾರ ಏನೋ ಮಾಡಬೇಕಾಗಿದೆ, ಮಾಡಿ ಟೆಂಡರ್ ಅದು ಇನ್ನೊಂದು 5 ಇದೆ. ಅದನ್ನು ನೀವು ರೋಸ್ಟರ್ ಥರ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಟೆಂಡರ್ ಕರಿಬೇಕಾಗ್ತದೆ. ಸೊ ಒಟ್ಟು ಇದು 2 ಸೇರಿಸಿದ್ರೆ 11 ಆಗ್ತದೆ, 11 ಬ್ಲಾಕ್ಸ್. ಮತ್ತು ಮಳೆದು ಸಂಬಂಧ
ಪರಿಹಾರ ಕೊಡುವ ಇದು. ಈ ಕೆಲವು ಕಡೆ ಈ ತಡೆಗೋಡೆ ಬಿದ್ದಿರುತ್ತೆ, ಅದು ಬಿದ್ದ ಮೇಲೆ ಪಕ್ಕದ ಮನೆಯೆಲ್ಲ ಅಪಾಯಕ್ಕೆ ಸಿಲುಕತ್ತೆ. ಈ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ನಮಗೆ ಅದು ಪರಿಹಾರ ಕೊಡ್ಲಿಕ್ಕೆ ಬರಲ್ಲ, ಅದು ಖಾಸಗಿ ಪ್ರಾಪರ್ಟಿ. ಅದು ಅಂದರೆ ಹಾಗೆ ಬಿಟ್ಟರೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಇರುವ ಕೆಲವು ನಿಯಮಗಳ ತೊಡಕು ನಿವಾರಿಸಲಿಕ್ಕೆ ಏನಾದರೂ ಕ್ರಮ ಮಾಡ್ತಾರೆ ನೋಡಿ, ಈಗ ಒಂದು ನಿಯಮವನ್ನು ನಾವು ಉಲ್ಲಂಘನೆ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೋ ನಾವು ನೋಡಬೇಕಾಗ್ತದೆ. ಯಾಕಂದರೆ ಈಗ ನಾವು ಈ ನಿಯಮ ಇನ್ನೊಂದಕ್ಕೆ ಸೇರಿಸ್ತೀವಿ ಅಂತ ಹೇಳಿದಾಗ ಅದರ ಎಷ್ಟು ಜನ ನೈಜವಾದಂಥ ಒಂದು ಉಪಯೋಗಕ್ಕೆ ಸರಿಯಾದ ರೀತಿಯಲ್ಲಿ ಆಗ್ತಕ್ಕಂಥದ್ದಾದರೆ ಪರವಾಗಿಲ್ಲ. ಅದನ್ನು ದುರುಪಯೋಗ ಪಡಿಸೋದಕ್ಕೆ ಹೋದರೆ ಆಮೇಲೆ ಎಲ್ಲೆಲ್ಲೋ ಹೋಗ್ತದೆ. ಸೊ ಏನಂತ ಹೇಳಿದ್ರೆ ನೇರವಾಗಿ ಇರುವಂಥದ್ದು, ಅದನ್ನು ಖಂಡಿತ ನಮ್ಮಲ್ಲಿ ಯಾವುದೇ ಅದಕ್ಕೆ ಭಾಳ ಏನು ಕಠಿಣವಾಗಿ ನೋಡಿ ಮಾಡುವಂಥದ್ದು ಏನಲ್ಲ. ನೋಡಿಕೊಂಡು ಅಂದಾಜಾಗಿ ನೋಡಿಕೊಂಡು ಅವ್ರಿಗೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಪೂರ್ತಿ ಡ್ಯಾಮೇಜ್, ಸಿವಿಯರ್ ಡ್ಯಾಮೇಜ್, ರೀಕನ್ಸ್ಟ್ರಕ್ಷನ್ ಅದನ್ನ ಇಟ್ಕೊಂಡು ಅವ್ರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದ ಮನೆಗೆ ತೊಂದರೆ ಆಗಿದೆ, ಅವ್ರು ಅವ್ರು ಸ್ವಲ್ಪ ಇದಾಗಿದೆ ಅಂತ ಮಾಡೋಕ್ಕೆ ಶುರು ಮಾಡಿದ್ರೆ ಆಮೇಲೆ ದಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಆವಾಗ ಅಸೆಸ್ಮೆಂಟ್ ಮಾಡೋರದು ಇದು ಭಾಳ ಕಷ್ಟ ಆಗ್ಬಿಡ್ತದೆ. ಅಲ್ಲಿ ಎಂಟೈರ್ಲಿ ಪ್ರೈವೇಟ್ ಇದು ಕಟ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಈಗ ಮನೆ ಕಟ್ಕೊಳ್ಳೋದು ಅವ್ರ ಜವಾಬ್ದಾರಿ, ಇದು ಕೂಡ ಅವ್ರದ್ದು ಜವಾಬ್ದಾರಿ. ಈಗ ಊರು ಪೂರ್ತಿ ಈ ಥರ ಇರುವಂಥದ್ದು ಇಟ್ ಇಸ್ ನಾಟ್ ಫೀಸಿಬಲ್, ಇಟ್ ಇಸ್ ನಾಟ್ ರೈಟ್ ಟು ಎಕ್ಸ್ಪೆಕ್ಟ್ ಗೌರ್ಮೆಂಟ್. ಲ್ಯಾಟ್ರೈಟ್ ಸ್ಟೋನ್ ಹೇಳಿದ್ರಲ್ಲ, ಲ್ಯಾಟ್ರೈಟ್ ಸ್ಟೋನ್ ಇದರಲ್ಲಿ ನೀವು ಅದೇ ಪಕ್ಕದ ಕೇರಳದಲ್ಲಿ ಭಾಳ ಅಗ್ಗವಾಗಿ ಆಗುತ್ತೆ. ಫೀಸ್ ಹಿಯರ್ ಇಸ್ ಟು ಹೈ ಅಂತಾರ ಏನು? ಅದೇ ರಾಯಲ್ಟಿ ಫೀಸು, ಆಮೇಲೆ ಅದೇನೋ ಒಂದು ಬೇರೆ ಅಡಿಷನಲ್ ಚಾರ್ಜಸ್ ಹಾಕಿದ್ದಾರೆ. ಅದು ಏನಾಗಿದೆ, ರೇಟು ಜಾಸ್ತಿ ಆಗಿದೆ. ಈಗ 230 ರೂಪಾಯಿ, 300 ರೂಪಾಯಿ ಆ ಥರ ಎಲ್ಲ ಆಗ್ತಾ ಉಂಟು. 281 ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅದನ್ನು ಪ್ರಪೋಸ್ ಮಾಡಿ ಅಂತ ಹೇಳಿದ್ದೀನಿ. ಏನಂತ ಹೇಳಿದ್ರೆ, ನೀವು ಅಕ್ಕಪಕ್ಕ ರಾಜ್ಯಗಳು ನೋಡಿಕೊಂಡು, ಕೇರಳ ಇದೆ, ತಮಿಳ್ನಾಡಿದೆ, ಬೇರೆ ಕಡೆ ಇದೆ. ಸೊ ಅದನ್ನು ನೋಡಿಕೊಂಡು ಅವ್ರದ್ದು ಸ್ಲ್ಯಾಬ್ ಯಾವ ಥರ ಇದೆ, ನಮ್ಮ ಸ್ಲ್ಯಾಬ್ ಯಾವ ಥರ ಇದೆ ನೋಡಿಕೊಂಡು, ಹೌದೌದು. ಸೊ ಅದು ಚಾರ್ಜಸ್ ಇಕ್ವಾನಿಮಿಟಿ ಇರಬೇಕು. ನಮ್ಮ ಚಾರ್ಜಸ್ ಸ್ವಲ್ಪ ಜಾಸ್ತಿನೂ ಅದು ನೋಡ್ಕೊಳ್ಳೋಣ ಆಮೇಲೆ. ಬಟ್ ಒಂದು ಅವ್ರಿಗೆ ಆರ್ಥಿಕವಾಗಿ ಅದನ್ನು ಮಾಡೋದಕ್ಕೆ ಅವಕಾಶ ಇರಬೇಕು ಅಲ್ವಾ? ಅವರು ಏನು ತಯಾರು ಮಾಡ್ತಾರೆ ಇಟ್ಟಿಗೆ, ಆ ಇಟ್ಟಿಗೆ ಮಾರಾಟ ಆಗುವಂಥದ್ದಕ್ಕೆ ಆಗುವಂಥ ಒಂದು, ಇಲ್ಲೇ ಹೋದರೆ ತುಂಬ ಜಾಸ್ತಿ ಆದರೆ ಅವರು ಕೇರಳದಿಂದ ತರಿಸ್ಕೊಂಡು ಮಾಡ್ತಾರೆ ಅಂತ ಒಂದು ಅವ್ರು ಹೇಳ್ತಾರೆ. ಇಲ್ಲ ಅವ್ರ ಹತ್ರ ನನ್ನ ಹತ್ರ ಇದೆಲ್ಲ ಮೊದಲೇ ಪೂರ್ವವಾಗಿ ನಾನು ಚರ್ಚೆ ಅವ್ರ ಹತ್ರ ನನ್ನ ಹತ್ರ ಎಲ್ಲ ಮಾಹಿತಿ ಕೊಟ್ಟಿದ್ದರು. ಸ್ಯಾಂಡ್ ಅವರು ಕೊಟ್ಟಿದ್ದಾರೆ ಮತ್ತು ಲ್ಯಾಟ್ರೈಟ್ ಅವರು ಕೊಟ್ಟಿದ್ದಾರೆ, ಇಬ್ಬರು ಕೊಟ್ಟಿದ್ದರು. ಅವರ ಒಂದು ಏನು ಲಿಖಿತ ಮೂಲಕನೇ ಕೊಟ್ಟಿದ್ದರು. ಸೊ ಆ ಲಿಖಿತ ಮೂಲಕ ಕೊಟ್ಟಿರ್ತಕ್ಕಂಥದ್ದನ್ನೇ ನಾನು ಒಂದೊಂದು ಪಾಯಿಂಟಾಗಿ ನಾನು ಚರ್ಚೆ ಮಾಡಿದ್ದೆ. ಜಿಲ್ಲೆಯಲ್ಲಿ ಶಾಂತಿ ಸಭೆ ನಡೆಸ್ತೀವಿ ಅಂತ ಹೇಳಿದ್ರಿ. ಹೌದೌದು, ಅದೇ ನಾನು ಮಾಡಿಸ್ತೀವಿ. ಈಗ ಹೋಮ್ ಮಿನಿಸ್ಟರ್ ಹತ್ರ ನಾಳೆ ಡಿಸ್ಕಷನ್ ಇದೆ. ಸೊ ಅದಕ್ಕೆ ಅವ್ನು ಡೇಟ್ ಕೊಡಬೇಕು ಅವರು, ಹೋಮ್ ಮಿನಿಸ್ಟ್ರು. ಯಾಕಂದರೆ ನಾನಾಗಿದ್ದರೆ ನಾನು ತೀರ್ಮಾನ ಮಾಡಿಬಿಡ್ತಾ ಇದ್ದೆ. ಬಟ್ ಹೋಮ್ ಮಿನಿಸ್ಟ್ರೇ ಬರಬೇಕಲ್ಲ. ಹೋಮ್ ಮಿನಿಸ್ಟರ್ ಬಂದರೆ ಆವಾಗ ಶಾಂತಿ ಸಭೆಗೆ ಒಂದು ಇದಿರ್ತದೆ. ಸೊ ನಾಳೆ ನಾನು ಅವ್ರ ಹತ್ರ ಒಂದು ಡೇಟ್ ತೊಗೊಳ್ತಾ ಇದ್ದೀನಿ. ಮತ್ತು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಟೈಮಲ್ಲಿ ಪೊಲೀಸರು ಮನೆಗೆ ಹೋಗ್ತಾ ಇದ್ದಾರೆ ಅಂತ ನ್ಯಾಷನಲ್ ಹ್ಯೂಮನ್ ಕಮಿಷನ್ಗೆಲ್ಲ ಈಗ ಪೊಲೀಸವರು ಅವರು ಕೆಲವು ಕ್ರಮಗಳು ತೊಗೊಂಡಿದ್ದಾರೆ. ಅದರಲ್ಲಿ ಒಂದೆರಡು ಕಡೆ ಸ್ವಲ್ಪ ಆ ಥರ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದೇ ದುರುದ್ದೇಶ ಏನಿಲ್ಲ, ಆಯಿತಾ? ಮತ್ತು ಪೊಲೀಸವ್ರನ್ನ ನಾವು ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡಬೇಕು. ಅವರು ಯಾವುದೇ ಒಂದು ದುರುದ್ದೇಶದಿಂದ ಅಥವಾ ಯಾರನ್ನು ನಾವು ಟಾರ್ಗೆಟ್ ಮಾಡುವಂಥದ್ದು ಏನಿಲ್ಲ. ಅದಕ್ಕೋಸ್ಕರ ನಾವು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದಾಗ ಪೊಲೀಸವರು ಕೆಲವು ಸಲ ಅವರು ಸ್ವಲ್ಪ ಕ್ರಮಗಳು ತೊಗೊಳ್ತಾರೆ. ಆದರೆ ಖಂಡಿತವಾಗಿಯೂ ಯಾವುದೇ ಎಕ್ಸೆಸ್ ಆಗಬಾರ್ದು. ಎಲ್ಲಾದರೂ ಒಂದೆರಡು ಸಣ್ಣ ಲೋಪ ಆಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಮುಂದಕ್ಕೆ ಆ ಥರ ಎಲ್ಲ ಆಗೋದಕ್ಕೆ ಅವಕಾಶ ಕೊಡಬೇಡಿ. ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡಬೇಕು ಅಷ್ಟೇ. ಅವರು ಕಾನೂನನ್ನು ಮೀರಿ ಹೋಗಬಾರ್ದು. ಎಲ್ಲಾದರೂ ಈ ಥರ ಆಗಿದ್ದರೆ ಅದನ್ನು ಮುಂದೆ ಆಗದೇ ಇರೋ ಥರ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಅಲ್ಲಿ ಅದೆಲ್ಲ ಅದೇ ತಾನೇ ಐಲ್ಯಾಂಡ್ ಎಲ್ಲ ಸ್ಟಡಿ ಮಾಡಿ ಹೋಗಿದ್ದಾರೆ. ಸಿಂಪಲ್ ಸೊಲ್ಯೂಷನ್ ಥರ ಹೇಳ್ತಿದ್ದಾರೆ. ಅಂದರೆ ದೇರ್ ಇಸ್ ನೋ ಡ್ಯಾಮ್ ಇನ್ ದ ವರ್ಲ್ಡ್ ವೇರ್ ದೇರ್ ಇಸ್ ಅನ್ ಎಮರ್ಜೆನ್ಸಿ ಎಕ್ಸಿಸ್ಟ್. ಅವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳ್ತಿದ್ದಾರೆ. ಆದರೂ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ನಾವು IAS ಇಂದ GSI ಇಂದ ಎಲ್ಲ ಕಡೆಯಿಂದ ಹಿಡಿದು ಕಂಪ್ಲೀಟ್ ಸ್ಟಡಿ ಮಾಡಿದ್ದೀವಿ. ದೇ ಹ್ಯಾವ್ ಟೋಲ್ಡ್ ದಟ್ ವಿ ವಿಲ್ ಟ್ರೈ ಟು ಗಿವ್ ಯು ಅ ಸೊಲ್ಯೂಷನ್.
ವಿಚ್ ದೇ ಆರ್ ವರ್ಕಿಂಗ್ ಆನ್. ಸೊ ಅವ್ರಿಗೆ ಜನರಿಗೂ ಅದು ಗೊತ್ತಿದೆ. ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರಿಗೂ ಭೇಟಿ ಮಾಡಿದ್ವಿ, ಕನ್ವಿನ್ಸ್ ಮಾಡಿದ್ವಿ. ಸೊ ದೇ ಆರ್ ಅವೇರ್. ಅವ್ರ ಬೇಡಿಕೆ ಅಂದರೆ ಈ ವರ್ಷ ಮಾಡೋಕ್ಕಾಗಲಿಲ್ಲ, ಮುಂದೇನಾದರೂ ಮಾಡಿಕೊಡಿ ಅಂತ. ವಿ ಆರ್ ಪ್ರಿಟಿ ಮಚ್ ಇನ್ ದ್ಯಾಟ್ ಪ್ರಾಸೆಸ್. ಬಟ್ ಇಟ್ ಇಸ್ ನಾಟ್ ಆಸ್ ಸಿಂಪಲ್. ಸುಲಭವಾದ ಪರಿಹಾರ ಇಲ್ಲ, ತುಂಬ ಸಂಕೀರ್ಣವಾಗಿದೆ. ಅಷ್ಟು ಸುಲಭ ಇಲ್ಲ. ಸುಮ್ಮನೆ ನಾವು ಏನೋ ಮಾಡ್ಬೋದು ಎಲ್ಲೂ ಕೂಡ ಸಾಧ್ಯ ಇಲ್ಲ. ಟೆಕ್ನಿಕಲಿ ಇಟ್ ಇಸ್ ಇನ್ಫಿಸಿಬಲ್. ಸೊ ಅದೇ ಬಗ್ಗೆ ಏರ್ಪೋರ್ಟ್ ರನ್ವೇಯಿಂದ ನೀರು ಬಿಡ್ತಾರೆ ಅಂತ ಹೇಳಿ ಜಾಸ್ತಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಮನೆಗಳಿಗೆ. ನೀವು ಪರ್ಟಿಕ್ಯುಲರ್ ಒಂದು 2-3 ಮನೆಗೆ ಪ್ರಾಬ್ಲಮ್ ಇದೆ. ಅದು ಕ್ಲಿಯರ್ ಮೀಟಿಂಗ್ ಆಗಿದೆ ಇಲ್ಲ ಸರ್, ಅದಾಗಿದೆ. ನಮ್ಮ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಆಗಿಬಿಟ್ಟು ಟೋಟಲ್ ವಾಟರ್ ಶೆಡನ್ನು ಸ್ಟಡಿ ಮಾಡಿಕೊಂಡು NITಕೆಯಿಂದ ಇದು ಮಾಡಬೇಕಂತ. ಈಗ ಆನಂದ್ ಅವರು ಇನ್ಚಾರ್ಜ್ ಇದ್ದಾಗ ಅವ್ರದ್ದು MLA ಎಲ್ಲರೂ ಹೋಗ್ಬಿಟ್ಟು ಸ್ಥಳೀಯ ಎಲ್ಲರೂ ಸೇರಿನೂ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ ಸರ್, ಏರ್ಪೋರ್ಟ್ ಇದರಲ್ಲಿ. ಸೊ ಅದನ್ನು ಅವರು ಹೆಚ್ಚು ಜವಾಬ್ದಾರಿ ತೊಗೋಬೇಕಂತಲೇ ಹೋದ ಮೀಟಿಂಗಲ್ಲಿ ವಿ ಟೋಲ್ಡ್, ಅದರ್ವೈಸ್ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಯು ಅಂತ. ಇಟ್ಸ್ ಇನ್ ದ ಇದ್ರದ್ದು ಹೇಳಿದಲ್ಲ ಬ್ರಿಡ್ಜದು, ಪಾಣೆಮಂಗ್ಳೂರು ಬ್ರಿಡ್ಜ್. ಈಗ ಫಸ್ಟ್ ನೀವು ಹೇಳಿದ್ರೆ ಕೇಸ್ ಹಾಕಬೇಕು ಅಂತ ಡಿಸ್ಕಷನ್ ಬಂದು ಕೇಸ್ ಇಲ್ವಲ್ಲ. ಇಲ್ಲ, ಅವರು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅದನ್ನು ಸ್ಟೇಟಸ್ ಕೋ ಏನಿದೆ ಅದನ್ನು ನೀವು ಉಳಿಸ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಕೇಸ್ ಅಲ್ಲ. ಇಲ್ಲ ಇಲ್ಲ ಇಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲ ಸ್ವಲ್ಪ ತಡ ಆಯ್ತು ನಿಮಗೆ.